ಅನಧಿಕೃತ ಕಟ್ಟಡಗಳಿಗೆ ಅಕ್ರಮವಾದ ಲೈಸೆನ್ಸ್ ಸಿಕ್ಕೊಂಡಿತ್ತಿನ ವಿಷಯವಾದ ಇಡೆಮುಟ್ಟ ಕಟ್ಟಡದ ಯಜಮಾನಿಯರ ಜವಾಬ್ದಾರಿ ಅವನಿತ್ತಿರು ನನ್ನ ಮಿತ್ತಗ ಲೈಸೆನ್ಸ್ ಕೊರ್ಪುನ ಅಧಿಕಾರಿಗಳು ಸೀದಾ ಜವಾಬ್ದಾರಿ ಆಪೇರೆಂದು ಮಂತ್ರಿ ಯುಟಿ ಖಾದರ್ ಪಂತೇರು ಅನಧಿಕೃತ ಕಟ್ಟಡ ಬಗೆಟ್ ನಗರಾಭಿವೃದ್ಧಿ ಬೊಕ್ಕ ವಸತಿ ಮಂತ್ರಿ ಯುಟಿ ಖಾದರ್ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಅನಧಿಕೃತ ಕಟ್ಟಡಗಳಿಗೆ ಅಕ್ರಮವಾದ ಲೈಸೆನ್ಸ್ ಸಿಕ್ಕೊಂಡಿತ್ತಿನ ವಿಷಯವಾದ ಇಡೆಮುಟ್ಟ ಕಟ್ಟಡ ಯಜಮಾನಿಯರು ಜವಾಬ್ದಾರಿ ಅವನಿತ್ತಿರು ನನ್ನ ಮಿತ್ತಗ ಲೈಸೆನ್ಸ್ ಕೊರೊಂದಿತ್ತಿನ ಅಧಿಕಾರಿಲ ಸೀದಾ ಜವಾಬ್ದಾರಿ ಆಪೇರು ಇಡೆಮುಟ್ಟ ಈ ವಿಷಯಡು ಕಟ್ಟಡ ಯಜಮಾನಿಯರಿಗೆ ಶಿಕ್ಷೆ ಹೊಂದಿತ್ತು ಆಂಡ ಲೈಸೆನ್ಸ್ ಕೋರ್ನ ಅಧಿಕಾರಿಗಳು ತಪ್ಪ ಹೊಂದಿತ್ತಿರು ಅಂಚಾದು ಬೇಗ ಉಂದಿತ ವಿರುದ್ಧ ಕಾನೂನು ಕನಪುಂಡು ಪರ್ಮಿಷನ್ ದಾಂತೆ ಕಟ್ಟಡ ಕಟ್ಟಿರಂಡ ಐತ ಇಂಜಿನಿಯರ್ಲ ಸೀದಾ ಜವಾಬ್ದಾರಿ ಆಪೇರು ಅಕ್ರಮದ ಮಾಹಿತಿ ತಿಕ್ಕನಗ ಕಟ್ಟಡದ ದನಿ ಓಲು ಇತ್ತಿಂಡಲ ಕ್ರಮದ ತುಣುಂದು ಮಂತ್ರಿ ಯುಟಿ ಖಾದರ್ ಪಂಡೇರು ಈಗೇನಿದೆ ಅಂತ ಹೇಳಿದರೆ ಯಾರಾದರೂ ಬಿಲ್ಡಿಂಗ್ ವಯಲೇಷನ್ ಮಾಡಿದರೆ ಅದು ಕಟ್ಟಡ ವಯಲೇಷನ್ ಮಾಡಿ ಅಕ್ರಮವಾಗಿ ಕಟ್ಟಿದರೆ ಅವ್ರಿಗೆ ಆ ಲೈಸೆನ್ಸ್ ಸಿಕ್ಕಿದಲ್ಲಿ ಆ ಬಿಲ್ಡಿಂಗ್ ಓನರ್ಗೆ ಮಾತ್ರ ನಾವು ಇವತ್ತು ಪನಿಷ್ಮೆಂಟ್ ಕೊಡುವಂಥದ್ದು. ಅದು ಅಧಿಕಾರಿಗಳ ಮೇನಿಲ್ಲ, ಅವ್ರು ತಪ್ಪಿಸ್ತಾ ಇದ್ದರು. ಸೊ ಅವ್ರಿಗೆ ಆರಾಮದಲ್ಲಿ ಕೊಡ್ತಾ ಇದ್ದಾರೆ ಲೈಸೆನ್ಸ್. ಅವ್ರಿಗೇನೇನು ಇದು ಜವಾಬ್ದಾರಿ ಇಲ್ಲಲ್ಲ. ಸೊ ನಾವು ಅತಿ ಶೀಘ್ರದಲ್ಲೇ ವಿಲ್ ಗೆಟ್ ಆ್ಯನ್ ಆ್ಯಕ್ಟ್. ಇನ್ನು ಮುಂದಕ್ಕೆ ವಯಲೇಷನ್ ಆಫ್ ದಿ ಬಿಲ್ಡಿಂಗ್, ಪರ್ಮಿಷನ್ ಬಿಲ್ಡಿಂಗ್ ಕಟ್ಟಿದರೆ ದೆನ್ ದಟ್ ಕನ್ಸರ್ನ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವನಿಗೆ ಜೈಲಿಗೆ ಹೋಗೋ ತನಕ ಕೂಡ ಇವತ್ತು ಕಾನೂನು ಇದೆ. ಫಸ್ಟ್ ಅಂತ ಇಷ್ಟದಕ್ಕೆ ಫೈನ್ ಇದೆ, ಅವನದು ಆ್ಯಕ್ಷನ್ ಪ್ಲಸ್ ವಿಲ್ ಬಿ ಇಂಪ್ರೆಸ್ಮೆಂಟ್ ಆಲ್ಸೋ ವಿಲ್ ಬಿ ಪನಿಷ್ಮೆಂಟ್ ಇಸ್ ಬಿ ಹೆಲ್ಡ್.